ನಮ್ಮ ಕರ್ನಾಟಕದಲ್ಲಿ ದಿನ ದಿನ ಪಾಪ ಕರ್ಮಗಳು ಹೆಚ್ಚಾಗ್ತಾನೆ ಹೋಗ್ತಾ ಇತ್ತು. ದಿನ ಜನರು ನೋವಲ್ಲೇ ನರಳಿ ನರಳಿ ಸಾಯ್ತಾ ಇದ್ರು. ಆ ಟೈಮಲ್ಲಿ ಹುಟ್ಟಿದ ಮಹನೀಯರಲ್ಲಿ ಒಬ್ರು ನಮ್ಮ ರೇಷ್ಮಕ್ಕ. ರೇಷ್ಮಕ್ಕನಿಗೆ ಜೈ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ತಲೆಗೆ ಸೆರಗನ್ನ ಹಾಕೊಂಡು ಲಿಪ್ಸಿಂಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರು ರೀಲ್ಸ್. ಈಗ ಅವರಿಗಿದ್ದಾರೆ ಕೋಟಿ. ಅಷ್ಟೆಲ್ಲ ದೊಡ್ಡ ಜನ ಅಲ್ಲ ನಮ್ಮ ರೇಷ್ಮಕ್ಕ, ಲಕ್ಷ ಗಟ್ಲೆ ಫ್ಯಾನ್ಸು. ಸೊ ಇದೇ ಮ್ಯಾಟರ್ ಆಗಿ ನಾವು ಕುಟ್ಟಿ ಪುಡಿ ಮಾಡುವ ಬನ್ನಿ. ಜಾಲಿ 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 ಎಲ್ಲ ಜಾಲಿ. ಹೆಲೋ ಮೈ ಡಿಯರ್ ಚಿಕ್ಕಮ್ಮಾಸ್ ಅಂಡ್ ಚಿಕ್ಕಪ್ಪಾಸ್, ದೊಡ್ಡಪ್ಪಾಸ್ ಅಂಡ್ ದೊಡ್ಡಮ್ಮಾಸ್, ಬಾಯ್ಸ್ ಅಂಡ್ ಗರ್ಲ್ಸ್, ಹೇಗಿದ್ದೀರಿ ನೀವು? ಬಿಡಿ, ಕುತ್ಕೊಂಡು ಬಿತ್ಕೊಂಡು ನಿತ್ಕೊಂಡು ಹೆಂಗೋ ಒಂದು ವಿಡಿಯೋ ನೋಡ್ತೀರಾ ಅಂದ್ರೆ ಸೂಪರ್ ಆಗೇ ಇರ್ತೀರಾ. ಅದ ಕಡೆ ನಮ್ಮ ರೇಷ್ಮಾ ಆಂಟಿ ಕೂಡ ಸೂಪರ್ ಆಗೇ ಇರ್ತಾರೆ. ಏನ್ ರೇಷ್ಮಾ ಆಂಟಿ? ಆಂಟಿಯನ್ನು ಅಳಬೇವರ್ಸಿ ನೀನೊಬ್ನೇನೆ. ಆಯ್ತು ಬಿಡಿ. ನಮ್ಮ ರೇಷ್ಮಾ ಆಂಟಿ ಈಗ ಅವರೇ ನಿಮ್ಮನ್ನ ವೆಲ್ಕಮ್ ಮಾಡ್ತಾರೆ. ರೇಷ್ಮಾ ಆಂಟಿ ಶುರು ಕರೋ. ಆಲ್ ದ ಬೆಸ್ಟ್ ಗೈಸ್. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ಏನ್ ಗೊತ್ತಾ, ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಭಗವಂತನ ನೋಡಿದ್ರೆ. ಎಂತ ರೇಷ್ಮಾ ಆಂಟಿ, ನಿಮ್ಗೆ ಒಂದು ಮೆಲ್ಲ ಹೇಳಲಿಕ್ಕೆ ಆಗಲ್ವಾ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಾಯ್ ಫ್ರೆಂಡ್ಸ್, ನಾನ್ ಕುಡಿತಾ ಇದೀನಿ ಎನರ್ಜೆಟಿ ಡ್ರಿಂಕ್ ರೆಡ್ 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 ಬುಲ್ಲಾ ಬುಲ್ಲಾ ರೆಡ್ ಬುಲ್ಲಾ ಎನರ್ಜೆಟಿ ಡ್ರಿಂಕ್. ಎನರ್ಜಿ ಬರ್ಬೇಕಲ್ಲ, ಅದಕ್ಕೋಸ್ಕರ ನೋಡಿ ರೆಡ್ ರೆಡ್ ಬುಲ್ಲಾ ಬುಲ್ಲಾ. ರೆಡ್ಡ ರೆಡ್ಡ ಬುಲ್ಲ ಬುಲ್ಲ ಅಂತೆ. ಅಯ್ಯೋ ಆಂಟಿ, ಇಟ್ಸ್ ನಾಟ್ ರೆಡ್ಡ ರೆಡ್ಡ ಬುಲ್ಲ ಬುಲ್ಲ, ಇದು ರೆಡ್ ಬುಲ್ ಅಲ್ವಾ? ಏನಂತೀರಿ? ಅಲ್ಲ, ನಾನ್ ಅನ್ಕೊಂಡಿದ್ದೆ ರೆಡ್ ಬುಲ್ ಗಿವ್ಸ್ ಯು ವಿಂಗ್ಸ್ ಅಂತ. ಬಟ್ ಈಗ ಗೊತ್ತಾಯ್ತು, ರೆಡ್ ಬುಲ್ ಬ್ರೈನ್ ಅಂಡ್ ನಾಲ್ಗೆಗಿರುವ ಕನೆಕ್ಷನ್ ಕೂಡ ಲೂಸ್ ಮಾಡ್ತದೆ ಅಂತ. ಯಾವಾಗ ರೆಡ್ ಬುಲ್ ಕುಡಿದು ಬ್ರೈನ್ ಅಂಡ್ ನಾಲ್ಗೆಗಿರುವ ಕನೆಕ್ಷನ್ ಲೂಸ್ ಆಗ್ತದೆ, ಆಗ ಇಂಥ ರೀಲ್ಸ್ ಆಗ್ತದೆ. ವಾಟ್ ಇಸ್ ದಿಸ್ ರೇಷ್ಮಾ ಆಂಟಿ? ವೈ ಆರ್ ಯು ಡೂಯಿಂಗ್ ದಿಸ್ ಟೈಪ್ ಆಫ್ ರೀಲ್ಸ್? ಅದು ಸರ್ ರೆಡ್ಡ ರೆಡ್ಡ ಬುಲ್ಲ ಬುಲ್ಲ ಅಲ್ಲ. ಯಾರು ಬೇಕಾದ್ರೆ ಹೇಳ್ತಾರೆ ಇಟ್ಸ್ ರೆಡ್ ಬುಲ್ ಅಂತ. ಬೇಕಂತಾನೆ ಹೇಳುದು ನಮ್ಮ ರೇಷ್ಮಾ ಆಂಟಿ ರೆಡ್ಡ ರೆಡ್ಡ ಬುಲ್ಲ ಬುಲ್ಲ. ಅದೆಲ್ಲ ಬಿಡಿ, ಮುಖ ನೋಡ್ರು ಮುಖ. ನೋ 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 ಸಾರಿ ಗೈಸ್, ಸಾರಿ ಆಂಟಿ, ಸಾರಿ. ಅಲ್ಲ, ಮಕ್ಕರಂತ ಮಾಡ್ತಾ ಇಲ್ಲ ನಾನು. ನನ್ನ ಮಕ್ಕರೆಲ್ಲ ಮಾಡಲ್ಲ ಯಾರಿಗೂ, ಆದ್ರೂ ಸಾರಿ ಸಾರಿ. ಹಿಂಗೇನ ಪರಿಸ್ಥಿತಿ? ಅಯ್ಯೋ ಆಂಟಿ, ಯಾರಿಗೆ ಹೇಳ್ಬೇಕು ನಮ್ ದುಃಖನ? ಯಾರಿಗೆ ಹೇಳ್ಬೇಕು? ಅಯ್ಯೋ ಆಂಟಿ, ಯಾಕೆ ಅಳುದು ನೀವು ಅಲ್ವಾ? ಯಾಕೆ ಅಳುದು? ನನ್ನ ವಿಡಿಯೋದಲ್ಲಿ ಯಾರು ನಾನ್ ಸರ್ ರೆಡ್ ಬುಲ್ ಕುಡ್ದ ಅಂತ ಅನ್ಕೋಬೇಡಿ. ನನ್ನ ವಿಡಿಯೋದಲ್ಲಿ ಯಾರು ಅಳ್ಬಾರ್ದು. ನೋ ನೋ, ಸುಮ್ನೆ ಶೋ ರಾಣಿದು. ಹಾಯ್ ಫ್ರೆಂಡ್ಸ್, ಏನ್ ಗೊತ್ತಾ, ಅದು ಅಟಕ್ಕು ಮಟಕ್ಕು ಅಂತ ಬಂದಿದೆಯಲ್ಲ, ಅಟಕ್ ಮಟಕ್ಕು. ಅದೇ ವೈಟ್ ಕಲರ್ ಆಗಿ ಬರುತ್ತಲ್ಲ ಬಟ್ಟೆ, ಅಟಕ್ ಮಟಕ್ಕು. ಅದ್ ನೋಡ್ಕೊಂಡ್ ಬಂದ್ವಿ, ಹೋಗ್ಬಿಟ್ಟು ಚೆನ್ನಾಗಿದೆ, ಇನ್ಸ್ಟಾಲ್ಮೆಂಟ್ ಕೊಡ್ತಾರಂತೆ, ಕಟ್ಕೊಂಡು ಹೋಗೋದು. ಒಂದ್ ನಿಮಿಷ ರೇಷ್ಮಾ ಆಂಟಿ, ಒಂದ್ ನಿಮಿಷ. ಗೊತ್ತಾಯ್ತೇನ್ರಪ್ಪ ವಾಟ್ ಈಸ್ ಹಟಕು ಮಟಕು ಅಂತ? ನಿಮ್ಗೆ ಹೇಗೆ ಗೊತ್ತಾಗ್ತದೆ? ನೀವು ನನ್ನನ್ನು ಸಬ್ಸ್ಕ್ರೈಬೇ ಮಾಡ್ಲಿಲ್ಲ. ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ನೀವು ನನ್ನ ತರ ಶಾರ್ಪ್ ಆಗ್ಲಿಲ್ಲ. ಶಾರ್ಪ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಇದು ಹಟಕ್ ಮಟಕ್ ಅಂದ್ರೆ ಎಂತ ಅಂತ ಗೊತ್ತಾಗೋದೇ ಇಲ್ಲ ಅಲ್ವಾ? ಸೊ ಸಬ್ಸ್ಕ್ರೈಬ್ ಮಾಡಿ, ನನ್ನ ತರ ಶಾರ್ಪ್ ಆಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ನೀವು ಕೂಡ ಸ್ಟಾರ್. ಅದು ರೆಡ್ ಬುಲ್ ವಿಡಿಯೋ ನೋಡಿದ್ದಲ್ಲ, ನಂಗೆ ಕೂಡ ತೊದಲ್ತಾ ಉಂಟು. ಇರ್ಲಿ, ನನ್ನ ತರ ಶಾರ್ಪ್ ಆಗ್ತೀರಾ. ಸೊ ಮಾಡಿ. ಯಸ್. ಈಗ ಹಟಕ್ ಮಟಕ್ ಅಂದ್ರೆ ಎಂತ? ನಂಗೊಂದು ಸಾಂಗ್ ನೆನಪಾಯ್ತು, ಹೇಳ್ತೇನೆ ಆಯ್ತಾ? ಹಟಕ್ ಮಟಕ್ ಹಟಕ್ ಮಟಕ್, ಈ ರೀಲ್ಸ್ ನೋಡಿ ನನ್ನ ಹೃದಯ ಆಯ್ತು ಪುಚಿಕ್. ಮತ್ತೆ ಎಂತ ಗೈಸ್, ಅಲ್ಲ, ಆ ಮಿಷಿನ್ ನೇಮುಗೂ ಈ ಹಟಕ್ ಮಟಕ್ಕೂ ಸಂಬಂಧನೇ ಇಲ್ಲ. ಕೇಳ್ತೀರಾ? ಒಮ್ಮೆ ಕೇಳಿ ನೋಡಿ. ಪ್ಲೇಗಪ್ಪ. ಅದೇ ಹಾಕಿದ್ರೆ ಈ ತರ ಹರಿಯುತ್ತಲ್ಲ, ಇದ್ರ ತರ ಮಿಕ್ಸಿ ತರ ಹರಿಯುತ್ತಲ್ಲ ಮಿಷಿನು, ಅಟಕ್ ಮಟಕ್ಕು ಮಿಷಿನು.
ಮಿಕ್ಸಿ ದರ ಹರಿಯುತ್ತಲ್ಲ ಅಂತ ಹೇಳಿದ್ರು. ಮೊದಲಿಗೆ ಬಟ್ಟೆ ಹೇಳಿದ್ರು. ಅಂದ್ರೆ ದೆನ್ ವಾಟ್? ಇಟ್ಸ್ ವಾಷಿಂಗ್ ಮಿಷಿನ್ ಗೈಡ್ಸ್. ಇಟ್ಸ್ ವೆರಿ ಸಿಂಪಲ್. ಲಾ 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 ಆ ಫೀಲಿಂಗ್ ಆಗ್ತುಂಟು. ಅಂದ್ರೆ ಹಠಕ್ಕೂ ಮಠಕ್ಕೂ ಒಂಥರ ಕ್ವಿಜ್ ಟೈಪ್ ನಂಗಾಯ್ತು. ಅಂದ್ರೆ ಇಟ್ಸ್ ಸಮಥಿಂಗ್ ಕ್ಯೂರಿಯಸ್ ಅಂತ ಅನಿಸ್ತು. ಹಠಕ್ಕೂ ಮಠಕ್ಕೂ ಅಂದ್ರೆ ವಾಷಿಂಗ್ ಮಿಷಿನ್. ವಾಟ್ ಈಸ್ ದ ಸಂಬಂಧ ಬಿಟ್ವೀನ್ ಹಠಕ್ಕೂ ಮಠಕ್ಕೂ ಆ್ಯಂಡ್ ವಾಷಿಂಗ್ ಮಿಷಿನ್? ಐ ಡೋಂಟ್ ನೋ. ಹಠಕ್ಕೂ ಮಠಕ್ಕೂ ಅಂದ್ರೆ ಎಂತ? ಐ ಡೋಂಟ್. ವಾಷಿಂಗ್ ಮಿಷಿನ್ ಆ್ಯಂಡ್ ಹಠಕ್ಕೂ ಮಠಕ್ಕೂ ಎಷ್ಟು ವ್ಯತ್ಯಾಸ? ಐ ಡೋಂಟ್ ನೋ. ಎಂತ ಕತೆ ಅಂತಲೇ ಅರ್ಥ ಆಗ್ತಿಲ್ಲ. ಈ ರೇಷ್ಮಾ ಆಂಟಿ ಒಂಥರ ಡಿಫರೆಂಟ್ ಪೀಸ್ ಗೈಸ್, ಡಿಫರೆಂಟ್. ನೋಡುವ, ಇನ್ನು ಸುಮಾರು ಉಂಟು. ಲೆಟ್ಸ್ ಗೋ. ಹಾಯ್ ಫ್ರೆಂಡ್, ಇವತ್ತು ನಮ್ಮ ಮನೇಲಿ ಬಿರಿಯಾನಿ, ಕೋಳಿ ನಮ್ಮ ಮನೇಲಿ ಕೋಳಿ ಬಿರಿಯಾನಿ ಇವತ್ತು. ಕೋಳಿ ನೋಡಿ ಫ್ರೆಂಡ್, ಕೋಳಿ ಬಿರಿಯಾನಿ ಇವತ್ತು ನಮ್ಮ ಮನೇಲಿ. ನಾನೇ ಫಸ್ಟ್ ಹಾಕೋತಾ ಇದ್ದೀನಿ ಕೋಳಿ ಬಿರಿಯಾನಿ. ಕೋಳಿ ಬಿರಿಯಾನಿ. ವಾವ್ ರೇಷ್ಮಾ ಆಂಟಿ, ವಾವ್ ಬಿರಿಯಾನಿ, ಕೋಳಿ ಬಿರಿಯಾನಿ. ಅಲ್ಲ, ರೇಷ್ಮಾ ಆಂಟಿ ಬಿರಿಯಾನಿ ಮುಂದೆ ಕುತ್ಕೊಂಡು ಹೀಗೆ ಹೇಳುವಾಗ ಆ ಚಿಕನ್ ಪೀಸ್ ಎಲ್ಲ ಇರ್ತದಲ್ಲ, ಅದು ಚಿಟ್ಟಿ ರೋಬೋಟ್ ತರ ರೀಸೆಂಬಲ್ ಆಗಿ ಮತ್ತೆ ಹಾರ್ಕೊಂಡು ಹಾರಿ ಹೋಗ್ಬೋದು. ನಿಂದು ರೇಷ್ಮಕ್ಕ, ನಿಂದು ಚೊರೆನೇ ಬೇಡ ಅಂತ. ನಗಡ್ರೋ, ಕಾಮಿಡಿ ಮಾಡಿದ್ ನಾನು. ನಗಡ್ರಪ್ಪ, ಸಬ್ಸ್ಕ್ರೈಬ್ ಅಂತೂ ಮಾಡಲ್ಲ, ನಗಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೌಡ ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲ ಸೂಪರ್ ಆಗಿದಾರಾ? ವಾಹ್ ರೇಷ್ಮಾ ಆಂಟಿ, ವೈ ಆರ್ ಯು ಹಿಯರ್? ಅಲ್ಲ, ನೀವು ರೀಲ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆ ಏನೂ ಇಲ್ಲ. ಒಂದ ರೀಲ್ಸ್ ಮಾಡೋದನ್ನ ನಿಲ್ಸಿ, ಇಲ್ಲ ಅಂದ್ರೆ ಕಪ್ಪವನ್ನ ಕೊಡಿ. ಸಾರಿ ರೇಷ್ಮಾ ಆಂಟಿ, ಸಾರಿ. ಹಿಂಗೆ ನಮ್ಮ ರೇಷ್ಮಾ ಆಂಟಿ ಹೆಂಗೆಂಗೋ ಆಡ್ತಾ ಕರ್ನಾಟಕದ ಕ್ರಶೇ ಆಗ್ಬಿಟ್ರು. ಅಷ್ಟೇ ಅಲ್ಲ, ಈಗಂತೂ ಬಿಡಿ ಸೆಲೆಬ್ರಿಟಿನೇ ಆಗಿ ಬಿಟ್ಟಿದ್ದಾರೆ ಗುರು. ಹೇಗಂತ ಕೇಳ್ತೀರಾ? ಈ ಅಪ್ಪನ ಜೊತೆ ಸೇರಿ ಉಂಟಲ್ಲ, ರೀಲ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಅವರ ಗಂಡ ಕುಟ್ಕೊಂಡ್ ಬಂದು ಹೊಡಿತಾನೆ ಅಂತ ಹೆಂಗೆಂಗೋ ಮಾಡಿ ಏನೇನೋ ಒಂದು ರೀಲ್ಸ್ ಹಾಕಿದ್ದಾರೆ. ಅದ್ರ ಮೇಲೆ ಎಲ್ಲ ರೋಸ್ಟ್ ವಿಡಿಯೋಸ್ ಬೇಕಂತ ಹೇಳಿದ್ರೆ ನಂಗೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ. ಮತ್ತೆ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡಿ ಆಯ್ತಾ, ಪ್ಲೀಸ್. ಓವರ್ ಆಕ್ಟಿಂಗ್ ಅಂತ ಕೊಡ್ಬೇಡಿ ಪ್ಲೀಸ್, ಮಾಡಿ ಮಾಡ್ರಿ ಪ್ಲೀಸ್. ಮತ್ತೆ ಅಷ್ಟೇ, ಎಂತ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಮತ್ತೆ ನಾವು ಸಿಗುವ ಆಯ್ತಾ. ರೇಷ್ಮಾ ಆಂಟಿ, ಐ ಲವ್ ಯು ಅಂತ ಬರ್ತೀನಿ ನಾನು, ಗೊತ್ತಾಯ್ತಾ? ಎಲ್ಲ ನೋಡಿ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೀತಿ ಕೊಡಿ. ಐ ಲವ್ ಯು. ಓಕೆ, ಬಾಯ್.